ಅದು ಅಲ್ಲದೆ ಅವ ಹೇಳಿದ ಹಾಗೆ ನೀವು ಕೊಟ್ಟವೆ ನನಗೆ ಈ ಕಪ್ಪು ಇದು ಬಹುಮಾನ ಇದು ಏನೇ ಇರಲಿ ಬಿಗ್ ಬಾಸ್ಗೆ ನಾನು ಗೆದ್ದು ಬರಬೇಕಾದೆಲ್ಲ ನೀವೇ ಇದಕ್ಕೆ ಎಲ್ಲ ಕಾರಣ. ಈಗ ಬಂದರೆ ಅವನು ಮನೆ ಹೋಗಿದ್ರೆ ನಮ್ಮ ಮಕ್ಕಳೆಲ್ಲ ಮೇಲೆ ಬೀಳಿಕೊಂಡ ಒಂದು ಖುಷಿ ಒಂಜಿ ವರ್ಡ್ಸ್ ಇಜ್ಜೈಕ್ ಇತ್ತೆ ತೂಪರುತ್ತೆ ಆಯ್ ಪೋಯಿನವಲು ಜನಕಲು ರಾಶಿ ಪೂರ್ವೇರು 140 ದಿನಗಳ ನಂತರ ಮಗನನ್ನ ನೋಡ್ತಾ ಇದ್ದೀರಿ, ಎಷ್ಟು ಖುಷಿ ಇದೆ. ಈಗ ಮಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತಾ ಇದ್ದಾರೆ, ಎಷ್ಟು ಕಾತುರತೆ ಇದೆ? ತುಂಬಾ ಕಾತುರತೆ ಇದೆ. ತಮ್ಮ ವಿನ್ನೈನ್ ಮಸ್ತ್ ಖುಷಿ ಆಯ್ತು. ಟಿವಿ ತಗೊಂತಾರೆ ಡೈಲಿ ತಗೊಂಡಿತ್ತೆ. ಆಬ್ವಿಯಸ್ಲಿ ನಮ್ಮ ರಾಕ್ ಸ್ಟಾರ್ ಅಣ್ಣ ಗೆದ್ದದ್ದು ಬತ್ತಿನ ಮಸ್ತ್ ಖುಷಿ ಎಂಕಲೆಗೆ ಪಡ ಹಾರ್ಡ್ ವರ್ಕ್ ಮಾಡ್ತೂನೆ ಇರ್ತು ನಿಗ್ಲೆಗ್ ದಾದ ರಿಸಲ್ಟ್ ತಿಕ್ಕೊಂಡು ನಿಗ್ಲೆಗ್ ಇನ್ಸ್ಪಿರೇಷನ್ ಆರ್ ಮಲ್ಲ ಖುಷಿ ಅಂಡ್ ಎಂಗ ಕ್ಲಾಸ್ ನಾನು ಕೇಂಡೆ ನಿಗ್ಲೆಗ್ ಎಂಚ ಅಂಡ್ ಏರ್ ವಿನ್ ಅಂದು ಪೂರೆಲ್ಲ ಪಾನಂದಿತ್ತೆ ರೂಪೇಶ್ ಶೆಟ್ಟಿ ಅಂದು ಒಂಜಿ ಫಸ್ಟ್ ಆಫ್ ಆಲ್ ಹಾರ್ಡ್ ವರ್ಕ್ ಬೊಕೊಂಜಿ ಆಟಿಟ್ಯೂಡ್ ಪಂಡ ಅರೆಗ್ ಗೊತ್ತುಂಡು ಓಲ್ ಪಾತೆರುಡು ಓಲು ಪಾತ್ರೆ ಬಲ್ಲಿ ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಮಸ್ತ್ ಖುಷಿ ಉಂಡು ನನ್ನ ಫ್ರೆಂಡ್ಸ್ ನಕಲೇ ಒಳ್ಳೆರು ಇಂಟರ್ನ್ಯಾಷನಲ್ ಆಗಲಿಂಗ್ಲಿ DM ಅನ್ಪೇರಿ ಇಂಕ್ ನಮ್ಮ ಫ್ಯಾಮಿಲಿ ಅಂತ ಹೇಳಿದರೆ ಹೀಗೆ ಇರುವುದು ಒಡನಾಟ. ಅದರಲ್ಲಿ ಒಂದು ನಮಗೆ ಸಣ್ಣ ದುಃಖ ಉಂಟು, ದೊಡ್ಡ ದುಃಖ. ಆದರೆ ಇನ್ನೊಬ್ಬ ತಮ್ಮ ನಮ್ಮ ಕಳ್ಕೊಂಡಿದೆ, ಅದಕ್ಕೆ ಅವರನ್ನು ನೋಡುವಾಗ ನಮಗೆ ಈ ಇದರಲ್ಲಿ ಇರುವಾಗೆಲ್ಲ ತುಂಬ ಇರಬೇಕಿತ್ತು. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಕನ್ನಡದ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ಬಿಗ್ ಬಾಸ್ ಸೀಸನ್ 9ನ ವಿನ್ನರ್ ರೂಪೇಶ್ ಶೆಟ್ಟಿ ಇವತ್ತು ಅವರ ತವರು ಮನೆ ತುಳುನಾಡಿಗೆ ಬಂದಿದ್ದಾರೆ. ಬಿಗ್ ಬಾಸ್ OTTಯ ವಿನ್ನರ್ ಆಗಿ, ಹಾಗೆಯೇ ಬಿಗ್ ಬಾಸ್ ಸೀಸನ್ 9ನ ಟೆಲಿವಿಷನ್ನ ವಿನ್ನರ್ ಆಗಿ ಇವತ್ತು ಊರಿಗೆ ಬಂದಿರುವಂಥದ್ದು. ನಾವಿವಾಗ ಅವರ ದೊಡ್ಡಮ್ಮನ ಮನೆಯಲ್ಲಿದ್ದೇವೆ. OTT ಸೀಸನ್ಗೆ ಹೋದಾಗ ನೀವೆಲ್ಲರೂ ಅವರ ದೊಡ್ಡಪ್ಪ ಹಾಗೂ ಅಣ್ಣನ ಮಾತುಗಳನ್ನು ಕೇಳಿದ್ರಿ. ಸದ್ಯ ನಾವು ಅವರ ಮನೆಯಲ್ಲಿದ್ದೇವೆ. ಈಗ ಇಲ್ಲಿ ಸಂಪೂರ್ಣವಾದ ಕುಟುಂಬ ಇಲ್ಲಿದೆ, ಹಿರಿಯರು ಎಲ್ಲರೂ ಇದ್ದಾರೆ. ಒಬ್ಬೊಬ್ಬರ ಹತ್ರ ಮಾತಾಡಿಸ್ತಾ ಹೋಗೋಣ. ಯಶಸ್ಸಿನ ಒಂದು ತುತ್ತ ತುದಿಯಲ್ಲಿದ್ದಾರೆ ರೂಪೇಶ್ ಶೆಟ್ಟಿ. ಇವತ್ತು ಒಂದು ಬಿಗ್ ಬಾಸ್ ಟ್ರೋಫಿಯನ್ನು ಹಿಡಿದು ತುಳುನಾಡಿಗೆ ಬಂದು ಇವತ್ತು ಕೊರಗಜ್ಜನಿಗೆ ಅವರ ಆಶೀರ್ವಾದವನ್ನು ಪಡೆದು ಅಲ್ಲಿ ಹೇಳಿದರು. ಏನಂತ ಹೇಳಿದರೆ, ನಾನು ಜನರ ಒಂದು ಆಶೀರ್ವಾದದ ಜೊತೆಗೆ ಕೊರಗಜ್ಜನ ಆಶೀರ್ವಾದದಿಂದ ಗೆದ್ದಿದ್ದೇನಂತ ಹೇಳಿ. ಫಸ್ಟಿಗೆ ನಾವು ರೂಪೇಶ್ ಶೆಟ್ಟಿಯವರ ದೊಡ್ಡಪ್ಪನಿಂದ ಶುರು ಮಾಡುವ. ಇಲ್ಲಿ ಯಾರೆಲ್ಲ ಇದ್ದಾರೆ ಪ್ರತಿಯೊಬ್ಬರ ಹತ್ರನೂ ಅವರವರ ಒಂದು ಮನಸ್ಸಿನ ಮಾತುಗಳನ್ನು ಕೇಳಿಕೊಂಡು ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ, ನಾನು ಚೆನ್ನಾಗಿದ್ದೇನೆ. ಮತ್ತೆ ರೂಪೇಶ್ ಶೆಟ್ಟಿ ಗೆದ್ದಿದ್ದಾರೆ. ಇವತ್ತು ಒಂದು ವಾರದ ನಂತರ ತುಳುನಾಡಿಗೆ ಬಂದಿದ್ದಾರೆ. ಒಂದು ದೈವದ ಆಶೀರ್ವಾದ ಪಡೀಲಿಕ್ಕೆ, ಹಾಗೆ ಕುಟುಂಬ ಸದಸ್ಯರನ್ನ ಮೀಟ್ ಆಗಲಿಕ್ಕೆ. ಏನು ಹೇಳ್ತೀರಿ? ನಮಗೆ ತುಂಬ ಸಂತೋಷ ಆಗ್ತಾ ಉಂಟು. OTTಯಿಂದ ಬಂದು ಈಗ ಬಿಗ್ ಬಾಸಲ್ಲಿ ಬಂದು ಗೆದ್ದು ಕಪ್ಪು ತೆಕ್ಕೊಂಡು ಬಂದು ನಮ್ಮ ಮಂಗಳೂರಿನ ಜನತೆಯ ಮೇಲೆ ಜನರು ಕೂಡ ವಿಶ್ವಾಸ ಇಟ್ಟಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ. ಅವನಿಗೆ ಹೆಚ್ಚಿನ ಓಟು ಹಾಕಿ ಅವರನ್ನು ಗೆಲ್ಲಿಸಿದ್ದಾರೆ. ಇದು ಅವನಿಗೆ ಕೊಟ್ಟಂಥ ದೊಡ್ಡ ಒಂದು ಗಿಫ್ಟ್. ಯಾಕೆ ಅಂತ ಹೇಳಿದರೆ, ಇದು ಅವನಿಂದ ಸಾಧನೆ ಅಲ್ಲ, ಜನರ ಸಾಧನೆ. ಅದು ಅಲ್ಲದೆ ಅವ ಹೇಳಿದ ಹಾಗೆ ನೀವು ಕೊಟ್ಟವೆ ನನಗೆ ಈ ಕಪ್ಪು ಇದು ಬಹುಮಾನ ಇದು ಏನೇ ಇರಲಿ ಬಿಗ್ ಬಾಸ್ಗೆ ನಾನು ಗೆದ್ದು ಬರಬೇಕಾದೆಲ್ಲ ನೀವೇ ಇದಕ್ಕೆ ಎಲ್ಲ ಕರ್ತರು. ಹಾಗೆ ನಾನು ನಂಬಿದ್ದ ದೇವರು ಮತ್ತು ನಮ್ಮ ಕೊರಗಜ್ಜ ನಾನು ನಂಬಿದ್ದೇನೆ. ಕೊರಗಜ್ಜ ಕೂಡ ಕೈ ಬಿಡಲಿಲ್ಲ, ನನ್ನನ್ನು ಎತ್ತಿ ಹಿಡಿದಿದ್ದಾರೆ. ನನ್ನನ್ನು ಇದರಿಂದ ಈ ಬಿಗ್ ಬಾಸ್ ಮಾತ್ರ ಅಲ್ಲ, ನನ್ನ ಗಿರಿಗಿಟ್ ಪಿಕ್ಚರ್ ಕೂಡ ಹಿಟ್ಟಾಗಲಿ ಕಾರಣವೇ ನಮ್ಮ ಕೊರಗಜ್ಜ. ಅವರ ದೈವಶಕ್ತಿ, ನನ್ನ ದೇವರ ಶಕ್ತಿ ಇದ್ದು, ನನ್ನ ಕುಲದೇವರ ಶಕ್ತಿ ಇದ್ದು ಇದನ್ನು ನಾನು ಮೇಲೆ ಬರಲಿಕ್ಕೆ ಕಾರಣ. ಹಾಗೆ ನಮ್ಮ ಜನರು ಎಲ್ಲ ಸಹಕಾರ ನಮಗೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅಂತ ಹೇಳಿದರು. ತುಂಬ ಸಂತೋಷ, ನಮಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಈಗ ಮನೆಗೆ ಬಂದೆ. ಮನೆಯಲ್ಲಿ ವಾತಾವರಣ ಹೇಗಿದೆ ಅಂತ ಹೇಳಿದರೆ, ಎಲ್ಲಿಯ ಚೌತಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ, ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅಂತ. ಯಾಕಂತ ಹೇಳಿದರೆ, ತುಳುನಾಡಿನಲ್ಲಿ ಮನೆಯ ಸದಸ್ಯರು ಎಲ್ಲ ಸೇರುವುದು ಒಂದು ನಾಗನ ಕೆಲಸ ಆಗುವಾಗ, ಒಂದು ದೈವದ ಕೆಲಸ ಆಗುವಾಗ. ಅದನ್ನು ಬಿಟ್ಟರೆ ಯಾವುದೋ ಒಂದು ವಿಶೇಷವಾದಂಥ ದಿನ ಬರಬೇಕು, ದೀಪಾವಳಿ, ಚೌತಿ, ಅಷ್ಟಮಿ ಅಂಥದ್ದೆಲ್ಲ. ಅಂಥ ಒಂದು ವಾತಾವರಣದಲ್ಲಿದೆ. ಎಷ್ಟು ಖುಷಿ ಇದೆ ಸರ್. ಸಂಪೂರ್ಣ ಸದಸ್ಯರಿದ್ದೀರಾ. ಯಾರೆಲ್ಲ ಇದ್ದಾರೆ ಒಂದು ಸ್ವಲ್ಪ ಪರಿಚಯ ಹೇಳ್ಬೋದಾ? ಈಗ ನನ್ನ ತಂಗಿ, ಹಾಗೆ ನನ್ನ ತಮ್ಮನ ನನ್ನ ನೋಡಿ, ಅದು ನನ್ನ ತಂಗಿ, ಇದು ನನ್ನ ತಮ್ಮನ ಮಿಸ್ಸಸ್, ಇನ್ನೊಂದು ತಮ್ಮಂದು, ಇದು ನನ್ನ ತಮ್ಮಂದು, ಹಾಗೆ ಇದು ನನ್ನ ಮಿಸ್ಸಸ್. ನೀವು ಎಲ್ಲರೂ ಗೊತ್ತಿದೆ ಅವ್ರದ್ದು. ಹಾಗೆ ಇದು ನನ್ನ ತಮ್ಮನ ಮಿಸ್ಸಸ್. ಹಾಗೆ ಇದು ನನ್ನ ಭಾವ, ತಮ್ಮನ ಇವಳ ಅಣ್ಣ. ಹಾಗೆ ಇದು ನನ್ನ ತಮ್ಮ, ಇದು ನನ್ನ ಭಾವ, ತಂಗಿ ಗಂಡ. ಇದು ನಮ್ಮ ಎಲ್ಲ ಚಿಲ್ಡ್ರನ್ಸ್ ಮಕ್ಕಳು, ತಮ್ಮಂದಿರು, ತಂಗಿ ಎಲ್ಲ ಪುಟಾಣಿ ಮಕ್ಕಳು. ಅವರಿಗೆಲ್ಲ ತುಂಬ ಹೆಮ್ಮೆ ಇದೆ. ಯಾಕೆ ಅಂತ ಹೇಳಿದರೆ, ನಮ್ಮ ರೂಪೇಶ್ ಶೆಟ್ಟಿ ಗೆದ್ದು ಬಂದಿರೋ ಪಾಪ ರಾತ್ರಿ ಹಗಲು ಅಂತ ಹೇಳಿ ಅವರು ತುಂಬ ಒಂದು ಸಂತೋಷ ಪಡ್ತಿದ್ರು. ಮತ್ತು OTTಯಲ್ಲಿ ಆಗಲಿ, ನಮ್ಮ ಬಿಗ್ ಬಾಸಲ್ಲಿ ಆಗಲಿ, ಅವರು ಓಟ್ ಮಾಡೋದ್ರಲ್ಲಿ, ಮತ್ತು ಜನರಲ್ಲಿ, ಕಾಲೇಜಲ್ಲಿ, ಅವರ ಕಲಿಯುವಂಥ ಕಾಲೇಜಲ್ಲಿ ಕೂಡ ಅವರ ಸ್ಟೂಡೆಂಟ್ ಎಲ್ಲರೂ ಕೂಡ ಒಟ್ಟು ಸೇರಿ ಓಟ್ ಹಾಕಿದ್ದಾರೆ. ಅದು ನಮಗೆ ತುಂಬ ಹೆಮ್ಮೆ. ಯಾಕೆಂದರೆ ಆ ದೇವರು ಅವರನ್ನು ಕೂಡ ಒಳ್ಳೇದು ಮಾಡಬೇಕು. ಓಟ್ ಹಾಕಿದ್ದಾರೆ ಅಂತಲ್ಲ, ಓಟ್ ಹಾಕಿದವರು ಕೂಡ ಒಳ್ಳೇದಾಗಬೇಕು. ಅವನಿಗೆ ಓಟು ಕೊಟ್ಟದಿಂದ ಅದೆಲ್ಲ ದೇವರ ಆಶೀರ್ವಾದ. ಸರ್,
ಏನು ಹೇಳ್ತೀರಿ ಸರ್? ನಮ್ಮ ಹುಡುಗ ತುಂಬ ಖುಷಿಯಾಗಿದೆ. ಹಾಂ, ಖುಷಿಯಾಗಿದೆ. ಏನಾದರೂ ಒಂದು ವಿಶೇಷ ನೆನಪು ಹೇಳ್ಬೋದಾ ಒಂದು ಸಣ್ಣದಾಗಿ ರೂಪೇಶ್ ಶೆಟ್ಟಿಯ ಜೊತೆಗೆ ನಿಮ್ಮ ಒಡನಾಟ? ಯಾಕಂತ ಹೇಳಿದ್ರೆ ನಾವು ನಿಮ್ಮ ಕುಟುಂಬ ಸದಸ್ಯರ ಆಲ್ಮೋಸ್ಟ್ ಎಲ್ಲರ ಸಂದರ್ಶನಗಳನ್ನ ಮಾಡಿದ್ದೇವೆ. ಇಲ್ಲ, ಕೆಲವು ಸದಸ್ಯರು ಸಿಕ್ಕಿರ್ಲಿಲ್ಲ. ಏನು ಹೇಳ್ತೀರಿ? ಏನು ಸಿನಿಮಾದಿಂದ ಇಲ್ಲಿ ತನಕ ತುಳು ಸಿನಿಮಾದಿಂದ ಇಲ್ಲಿ ತನಕ ಬಂದಿದ್ದಾನೆ. ಇನ್ನು ಮುಂದೆ ತುಂಬ ಕೆಲಸ ಆಗತೈತಿ, ಮಾಡ್ಲಿ ಅಂತ ಹೇಳಿ. ಮಾಡಲಿ ಅದು. ಎಸ್, ಬಿಗ್ ಬಾಸ್ ವಿನ್ ಆಗಿ ಬಂದಿದ್ದಾರೆ. ಎಷ್ಟು ಖುಷಿ ಇದೆ ಸರ್ ಒಂದು ಕುಟುಂಬ? ತುಂಬ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ಅವನು ಚಿಕ್ಕಂದಿನಿಂದಲೇ ತುಂಬ ಶ್ರಮಪಟ್ಟು ಮೇಲೆ ಬಂದವನು. ಅವನಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಿದ್ದೇವೆ, ಹಾಗೆ ಹೊರಗಿನವರಿಗೂ ತುಂಬ ಸಪೋರ್ಟ್ ಬಂದಿದೆ. ಆದರೆ ತುಂಬ ಪ್ರಯತ್ನಪಟ್ಟು ಅವ ಮೇಲೇರಿ ಬಂದ. ಹಾಗೆ ಕೆಲವು ಪಿಕ್ಚರ್ಗಳನ್ನು ಮಾಡಿದ, ಅದರಲ್ಲಿ ಕೆಲವೊಂದು ಫ್ಲಾಪ್ ಆಗಿದೆ, ಕೆಲವೊಂದು ಇದಾಗಿದೆ. ಆದರೆ ಸಹ ಒಳ್ಳೆ ಮಾಡಿ ಬಂದು ಈಗ ದೇವರವನ್ನು ಮೇಲೆ ಎತ್ತಿಕೊಂಡು ಹೋಗಿದ್ದಾರೆ. ಅದು ನಮ್ಮ ಮನೆಯವರಿಗೆ ಎಲ್ಲರಿಗೂ ಕುಟುಂಬರಿಗೆ ಎಲ್ಲ ತುಂಬ ಸಂತೋಷ ಆಗ್ತಿದೆ ಅವರನ್ನು ನೋಡುವಾಗ. ಈಗ ಬಂದರೆ ಅವನು ಮನೆ ಹೋಗಿದ್ರೆ ನಮ್ಮ ಮಕ್ಕಳೆಲ್ಲ ಮೇಲೆ ಬೀಳಿಕೊಂಡ ಒಂದು. ಯಾಕೆಂದರೆ 142 ದಿವಸ ಆಯ್ತಂತ ಹೇಳ್ತಾ ಇದ್ದಾರೆ. ಇದುವರೆಗೆ ಅವರನ್ನು ಮಕ್ಕಳು ಇದು ನೋಡಲಿಲ್ಲ. ಇನ್ನು ನೋಡಿದರೆ ಒಂದು ಥರ ವಾತಾವರಣ ಬೇರೆ ಕಾಣ್ತದೆ ಅವನನ್ನು. ಹಾಗೆ ತಮ್ಮಣ್ಣ ಅಂತ ತಬ್ಬಿ ಹಿಡಿಲಿಕ್ಕೆ ಉಂಟು. ಹಾಗಿರುವಾಗ ಇದೆಲ್ಲ ನೋಡುವಾಗ ನಮಗೆ ತುಂಬ ಖುಷಿ ಆಗ್ತದೆ. ನಮ್ಮ ಫ್ಯಾಮಿಲಿ ಅಂತ ಹೇಳಿದರೆ ಹೀಗೆ ಇರುವುದು ಒಡನಾಟ. ಅದರಲ್ಲಿ ಒಂದು ನಮಗೆ ಸಣ್ಣ ದುಃಖ ಉಂಟು, ದೊಡ್ಡ ದುಃಖ. ಆದರೆ ಇನ್ನೊಬ್ಬ ತಮ್ಮ ನಮ್ಮ ಕಳ್ಕೊಂಡಿದೆ. ಅದಕ್ಕೆ ಅವರನ್ನು ನೋಡುವಾಗ ನಮಗೆ ಇದರಲ್ಲಿ ಇರುವಾಗೆಲ್ಲ ತುಂಬ ಇರಬೇಕಿತ್ತು. ಹಾಗಾದರೆ ಆದರೆ ನಮ್ಮ ಈ ಬೆಳಕು ಇನ್ನೂ ಸಹ ಇದು ಬರ್ತಿತ್ತು, ಬೆಳಕು ಬರ್ತಿತ್ತು. ಅದು ನೋಡುವಾಗ ನಮಗೆ ತುಂಬ ಖುಷಿ ಆಗ್ತದೆ. ಆದರೆ ನಮ್ಮ ಕುಟುಂಬ ಅದು ಅವನು ಇದ್ದಾಗೆ ನಾವು ಇವತ್ತಿಗೂ ಒಂದಾಗಿ ಒಟ್ಟಾಗಿ ನೀವು ಹೇಳಿದ ಹಾಗೆ ಅಷ್ಟಮಿ ನಾಗರ ಪಂಚಮಿ ಹಾಗೇನಿಲ್ಲ. ನಮಗೆ ಇವರು ಒಂದು ಚೂ ಕೊಟ್ಟರೆ ನಾವು ಎಲ್ಲ ಬಂದು ಸೇರ್ತೇವೆ ಒಟ್ಟಿಗೆ. ಅಷ್ಟು ಖಂಡಿತ ಗೌರವ ಇದುವರೆಗೆ ಕೊಟ್ಟುಕೊಂಡು ಬಂದಿದ್ದೇವೆ. ಇನ್ನು ಮುಂದಕ್ಕೆ ಕೊಟ್ಟುಕೊಂಡು ಬರಬೇಕು. ಹಾಗೆ ನಮ್ಮ ಮಕ್ಕಳು ಅದನ್ನು ಮುಂದುವರಿಸಿಕೊಂಡು ಬರಬೇಕು ಅಂತ ನಾವು ಎಲ್ಲ ಕೇಳ್ಕೊಳ್ತಾ ಇದ್ದೇವೆ. ಸರ್, ಏನು ಹೇಳ್ತೀರಿ? ಒಂಜಿ ಪನ್ಪೆ ಪಂಡದ ಐವತ್ತು ಆ ಕಟಿಲ್ಲ ಪ್ಯಾನ್ ಎಡ್ಡೆ ಮಲ್ಪಾಡು ಆಯ್ ಮಾತೆರೆಗ್ಲ ಬೋಡಿತ್ತನೆ ಎಂಕ್ಲೆಗೆ ಆಯ್ ಬಾರಿ ಕಷ್ಟೋಡು ಅವಣ್ಣಗೆ ಎಡ್ಡೆ ಆವಡು ನಾನೆಲ್ಲ ಎಡ್ಡೆ ಆವಡು ಆಯ್ನ ಜನಕ್ಕೂ ಎಡ್ಡೆ ಮಲ್ಪಾಡು ಮಾತೆಲ್ಲ ಊರ್ದಾಕ್ತು ಮಾತ ಓಟು ಕೊಡ್ತೀರ ಹೇಗೆ ಅಂಚ ದೇವರನ್ನೇ ಎಡ್ಡೆ ಮಲ್ಪಾಡು ಆತಿ. ಹಾಗೇನೆ ಕುಟುಂಬದ ಸದಸ್ಯರು ಮಹಿಳೆಯರ ಹತ್ರ ಒಬ್ಬೊಬ್ಬರ ಹತ್ರನೇ ಮಾತಾಡಿಸೋಗೋಣ. ಮೇಡಮ್, ಏನು ಹೇಳ್ತೀರಿ? ನಮಗೆ ತುಂಬ ಖುಷಿ ಆಗ್ತದೆ, ಅಷ್ಟೇ ನಾನು ಹೇಳುದು. ನನಗೆ ಆಶೀರ್ವಾದ. ಮೇಡಮ್, ಏನು? ನನಗೆ ಕೂಡ ತುಂಬ ಖುಷಿ. ಬಿಗ್ ಬಾಸ್ ನೋಡ್ತಾ ಇದ್ರೆ? ನೋಡ್ತಾ ಇದ್ದೆ, ತುಂಬ ಖುಷಿ, ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ವರ್ಷ ಏನು ಕಷ್ಟಪಟ್ಟ ಅದಕ್ಕೆ ತಕ್ಕ ಪ್ರತಿಫಲ ದೇವರು ಅವನಿಗೆ ಕೊಟ್ಟಿದ್ದಾರೆ. ಏನಾದರೂ ನೆನಪಿದೆಯಾ ರೂಪೇಶ್ ಶೆಟ್ಟಿ? ನೆನಪು ಇದೆ, ಅಂದರೆ ಒಟ್ಟಿಗೆ ಇದ್ದದಲ್ಲ, ನಾವು ಎಲ್ಲ ಮನೆಗೆ ಹೆಚ್ಚಾಗಿ ನಾವು ಇಲ್ಲಿ ಬರ್ತಾ ಇರ್ತೇವೆ. ಸೊ ಒಳ್ಳೆ ಹುಡುಗ, ಅಷ್ಟೇ ಹೇಳ್ಬೋದು. ನಯ ವಿನಾಯಕ ಅವನಿಗೆ ದೇವರು ಕೊಟ್ಟ ಇದ್ದ ಅವನಿಗೆ ಅಷ್ಟೇ. ಮೇಡಮ್, ಏನು ಹೇಳ್ತೀರಿ? ನೋ ವರ್ಡ್ಸ್. ಆಯ್ ವಿನ್ನ ಕಿಚ್ಚ ಸುದೀಪಾಯನ ಕೈ ಮಿತ್ತದ ಇರ್ಪುನಾಗ ಎಂಕ್ಲಿಗೆ ಪದನೇ ಇಜ್ಜಿ ಆತ್ ಖುಷಿ ಕನ್ನಡ ಒಂದು ನಮ್ಮನೆ ಆನಂದ ಭಾಷೆನಲ್ಲಿ ಅಂಚ ಒಂದು ಇತ್ತಂಡು ಮೊಕ್ಕ ಪಿದೈದಕ್ಕಲು ಎಂಕ್ಲು ಆತು ಕ್ಲೋಸ್ ಅಂದತ್ತು ಆಂಡ ಇಂಚ ಒಟ್ಟು ಸೇರೊಂದು ನಮ್ಮ ಆಂಡ ಪಿದೈದಕ್ಕಲು ಎಂಕ್ಲೆಗ್ಲ ಫೋನ್ ಮಂತ್ ಕೇನ್ನಾಗ ಪೂರ ಗೌರವರ್ದು ಇಲ್ಲ ಇಂದೆ ನಮ್ಮ ತೂತಿಜ ಏರು ಅಕ್ಕುಲು ಬಂದು ಅಕ್ಕುಲು ಇಂಚ ಫೋನ್ ಮಂತ್ ಕೇನ್ನಾಗ ಖುಷಿ ಒಂಜಿ ವರ್ಡ್ಸ್ ಇಜ್ಜೈಕ್ ಇತ್ತೆ ತೂಪರುತ್ತೆ ಆಯ್ ಪೋಯಿನವಲು ಜನಕ್ಲು ರಾಶಿ ಬುರ್ವೇರು ಅವು ಜನಕ್ಲಿನ ಮೋಕೆನೆ ಅಂದು ಪನ್ನೊಲಿ ಜನಕ್ಲಿನ ಮೋಕೆ ಆಗಿ ತುಂಡು ಅವೇನು ತೂನಗನೆ ಖುಷಿ ಅವಣೆಗಡ್ ಮಧ್ಯಾಹ್ನವರ ಕಣ್ಣು ಜಿಂಜಿ ಬತ್ತಂಡು ನಮಕ್ ಬ್ಲೆಸ್ಸಿಂಗ್ ನನಲಾತ್ ಮಿತ್ತು ಪೋಡಾಯ ಬಂಡ ಹೆಲ್ಪ್ಲ ಮನ್ಪಿತಿಲ್ಲ ಆನಿ ಕೊರೋನಾದ ಟೈಮ್ ಡೇತ್ ಹೆಲ್ಪ್ ಮಂದೆ ಅಂದಂದು ಅಂಚೆನ ಅರಿತ ಬ್ಯಾಗ್ ಅವು ಪೂರ ಪಟ್ಟಿದೆ ಶ್ರಮ ಉಂಡ ಆಯನ ಸೊ ನನಲಾತ ಡ್ಯಾವಡ್ ಬಂದು ನಮ್ಮನ್ನ ಪೂರೇರ್ನಲ್ಲ ಹಾರೈಕೆ. ದೊಡ್ಡಮ್ಮ ಏನು ಹೇಳ್ತಾರೆ? 140 ದಿನಗಳ ನಂತರ ಮಗನನ್ನ ನೋಡ್ತಾ ಇದ್ದೀರಿ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ದೋಸೆ ಮಾಡಿಕೊಡೋದು, ಇಡ್ಲಿ ಮಾಡಿಕೊಡೋದು ಇರ್ತಾ ಇತ್ತು. 140 ದಿನ ನೋಡ್ಲಿಕ್ಕೆ ಇಲ್ಲ ಮಗ, ಖಾಲಿ ಟಿವಿಯಲ್ಲಿ ನೋಡ್ತಾ ಇದ್ರಿ ಸಂಜೆ ಹೊತ್ತಿಗೆ. ಎಷ್ಟು ಖುಷಿ ಇದೆ. ಈಗ ಮಗ ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತಾ ಇದ್ದಾರೆ. ಎಷ್ಟು ಕಾತುರತೆ ಇದೆ ಅಮ್ಮ? ತುಂಬಾ ಕಾತುರತೆ ಇದೆ, ತುಂಬಾ ಸಂತೋಷ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅವನು OTTಯಲ್ಲಿ ವಿನ್ ಆಗ್ತಾನೆ ಅಥವಾ ಬಿಗ್ ಬಾಸ್ 9 ವಿನ್ ಆಗ್ತಾನೆ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಅವನು ಕೂಡ ಅಂದ್ಕೊಂಡಿರಲಿಲ್ಲ. ದೇವರ ದಯದಿಂದ ಎಲ್ಲರೂ ಜನರ ಆಶೀರ್ವಾದದಿಂದ ಅವನು ವಿನ್ ಆಗಿದ್ದಾನೆ. ತುಂಬ
ಖುಷಿ, ತುಂಬ ಅಂದರೆ ಅದು ಹೇಗೆ ಅದನ್ನು ವ್ಯಕ್ತಪಡಿಸಬೇಕು ಅನ್ನೋದು ಗೊತ್ತಾಗ್ತಿಲ್ಲ ನನಗೆ, ಅಷ್ಟು ಸಂತೋಷ ಆಗ್ತಿದೆ. ನೀವು ಯಾವಾಗ ನೋಡಿದ್ದೇನೆ ನಾನು ಮೊನ್ನೆ ಅಲ್ಲಿ ನಾನು ಕೂಡ ಹೋಗಿದ್ದೆ, ಇದು ಫೈನಲ್ಗೆ ಹೋಗಿದ್ದೆ ನಾನು, ಅಲ್ಲಿ ಒಮ್ಮೆ ನೋಡಿದ್ದೇನೆ, ಒಂದೇ ಸಲ ಸ್ವಲ್ಪ ಮಾತಾಡಿ ತುಂಬ ಹೌದು ಸುದೀಪ್ ಇದ್ದಾರೆ, ಹೌದೌದು ಬೆಲ್ ಆಗ್ತಾ ಉಂಟು, ಇನ್ನು ಕೆಲವೇ ಕ್ಷಣಗಳಲ್ಲಿ ತುಂಬ ಭಯ ಆಗಿತ್ತು, ತುಂಬ ಅಂದರೆ ತುಂಬ ಭಯ ಆಯಿತು ನನಗೆ. ಯಾವಾಗ ಅದೊಮ್ಮೆ ರಿಸಲ್ಟ್ ಹೇಳಿಬಿಡ್ಲಿ, ಯಾರು ವಿನ್ನಾದರೂ ಸರಿ ಒಮ್ಮೆ ಹೇಳಿಬಿಡ್ಲಿ, ಅಷ್ಟು ಅದು ಎದೆಯಲ್ಲಿ ಡೌಟ್ ಸೌಂಡ್ ಆಗ್ತಿತ್ತು. ತುಂಬ ಭಯ ಆಗಿ ನಾನು ಏನು ಮಾತಾಡಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ, ಅಲ್ಲಿ ಅಷ್ಟು ಸಂತೋಷ ಆಯಿತು ನನಗೆ. ಏನು ಹೇಳ್ತೀರಿ, ಯಶಸ್ವಿಯಾಗಿ ಇವಾಗ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ? ತುಂಬ ಖುಷಿ, ಎಲ್ಲರ ಆಶೀರ್ವಾದದಿಂದ ಅವನು ವಿನ್ನಾಗಿ ಬಂದಿದ್ದಾನೆ, ತುಂಬ ಪ್ರೀತಿಸ್ತಾರೆ ಜನ ಅವನನ್ನು. ಅವನು ಕೂಡ ಅಷ್ಟೇ, ಅವನ ಕಷ್ಟದಿಂದ ಮೇಲೆ ಬಂದಿದ್ದಾನೆ. ಇಷ್ಟು ಶ್ರಮ ಪಟ್ಟಿದ್ದಕ್ಕೆ ದೇವರು ಇವತ್ತು ಒಂದು ಕೈ ಹಿಡಿದು ಅವನನ್ನು ಕಾಪಾಡಿದ್ದಾರೆ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಿ ಮೇಡಮ್? ತುಂಬ ಖುಷಿ ಆಗ್ತದೆ ರೂಪೇಶ್ ವಿನ್ನಾದಕ್ಕೆ. ಏನಾದರೂ ನೆನಪಿದೆಯಾ ಅವರ ಜೊತೆಗೆ ಮಾತಾಡಿದ್ದು, ಅಥವಾ ಬಂದಾಗ ಏನಾದರೂ ನಿಮಗೆ ಒಂದು ಗೌರವ ತೋರಿಸುವಂತ? ಬಂದು ಇಲ್ಲ ಹಾಯ್ ಆಂಟಿ ಹೇಳಿ ಮಾತಾಡೋದು ತುಂಬ ಕಮ್ಮಿ ನಮ್ಮ ಹತ್ರ. ನಮ್ಮ ಹತ್ರ ಕಮ್ಮಿ ಮಾತಾಡೋದು, ಹೊರಗೆಲ್ಲ ಮಾತಾಡ್ತಾನೆ, ನಮ್ಮ ಹತ್ರ ಕಮ್ಮಿ, ನಮ್ಮ ಹತ್ರ ಅಷ್ಟೇ ಹೇಳಿ ಹೋಗ್ತಾನೆ ಅಷ್ಟೇ. ಖುಷಿ ಇದೆ, ತುಂಬ ಖುಷಿ ಇದೆ. ಹಾಗೆ ಇಲ್ಲಿ ಉಳಿದ ಸದಸ್ಯರು ಪುಟಾಣಿಗಳು ಎಲ್ಲ ಇದ್ದಾರೆ, ಎಲ್ಲರ ಹತ್ರ ಮಾತಾಡಿಸ್ತಾ ಹೋಗೋಣ. ಎಸ್, ಇವ್ರ ಹತ್ರ ಶುರು ಮಾಡುವ. ತಮ್ಮ ವಿನ್ನೈನ್ ಮಸ್ತ್ ಖುಷಿ ಆಯ್ತು. ಟಿವಿ ತಗೊಂತಾರೆ ಡೈಲಿ ತಗೊಂಡಿದ್ದೆ. ತಮ್ಮ ಮಾಮ ಅಂತ ಏರ್ನೇ ತಗೊಂಡಿದ್ದೀನಿ, ಅದೇ ಖುಷಿ ಆಡಾರು ವಿನ್ನೈನ್. ಖುಷಿ ಆಡ್ ವಿನ್ನಾನ ಬಿಗ್ ಬಾಸ್ ತಮ್ಮ ವಿನ್ನಾಯನಗ್ಲೆ ಮಸ್ತ್ ಖುಷಿ ಆತಂಡು. ಈಗ ಪೂರೆ ಲ್ಯಾಗ್ ಪಬ್ಲಿಕ್ ಪೂರ ಒಂದು ಸಪೋರ್ಟ್ ಮಲ್ದೇರು, ಹೋಟ್ ಮಲ್ದೇರು. ಬೊಕ್ಕ ಚೈಲ್ಡ್ಹುಡ್ ಪಂಡ ಮಸ್ತ್ ಪಂಡ ಆ್ಯಕ್ಚುಲಿ ಅಪ್ಪ ಬತ್ತಂಡ ಹಾಯಿ ಪಂಡದು ಜಸ್ಟ್ ವಿಶ್ ಮಂತದ ಆಯನ ಕೆಲಸದ ಆದುಂಡು ಆಯ ಮಂತಂದು ಪೋಪೆ. ಬಟ್ ಆಯ ಸ್ಟೇಜಿಗೆ ಪೋನಾಗ ಆಗ ಒಂಚಿ ಎಂಚ ಎನರ್ಜಿ ಬರ್ಪುಂಡು, ಪವರ್ ಎಂಕ್ಲಿಗೆ ಶಾಕ್ ಆಪುಂಡು. ಬೊಕ್ಕ ಬಡ ಮಸ್ತ್ ಶೈ ಪಂಡ ನಾಚಿಗೆ ಜಾಸ್ತಿ ಪಾತೆರ್ನಾಗ ಪೂರ ಏತ್ ಬಡ ಆತೆ ಅಂಚದು ಎಂಕ್ಲೆ ಮಸ್ತ್ ಖುಷಿ. ಒಂಜಿ ಫ್ಯಾಮಿಲಿ ಒಂಜಿ ಪ್ರೌಡ್ ಫೀಲ್ ಆಪುಂಡು. ಒಂಜಿ ವಿನ್ನರ್ ಆಯ ಬಿಗ್ ಬಾಸ್ ಹಿಡು ಪಂದ್ ನನ್ನಲ್ಲ ಮಸ್ತ್ ಎಡ್ಡೆ ಆವಡು ಮಂಡ ಐ ಮಸ್ತ್ ಹಾರ್ಡ್ ವರ್ಕ್ ಮಲ್ದಿದೆ, ನನ್ನಲ್ಲ ಲೈಫ್ ಹಿಡು ಸಕ್ಸಸ್ ಆವಡು ಪಂಡಿದ್ದು. ಮಸ್ತ್ ಖುಷಿ ಆವೊಂದುಂಡು, ಪ್ರೌಡ್ ಫೀಲ್ ಆವೊಂದುಂಡು. ತಮ್ಮಣ್ಣ ಅಂದು ಆಯ್ತು. ಆಬ್ವಿಯಸ್ಲಿ ನಮ್ಮ ರಾಕ್ ಸ್ಟಾರ್ ಅಣ್ಣ ಗೆದ್ದದ್ದು ಬತ್ತಿನ ಮಸ್ತ್ ಖುಷಿ ಎಂಕಲೆಗ್. ಪಡ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತು ನಿಗ್ಲೆಗ್ ದಾದ ರಿಸಲ್ಟ್ ತಿಕ್ಕೊಂಡು ನಿಗ್ಲೆಗ್ ಇನ್ಸ್ಪಿರೇಷನ್ ಆರ್ ಮಲ್ಲ ಫುಲ್ ಎಂಕಲ್ ಪೂರ ಗೊತ್ತು ವೋಟ್ ಮನ್ ಪರ ಪೂರ ಮಸ್ತ್ ಪನ ಅಂತ. ಸೊ ಮಾತಾಗ್ಲಿಲ್ಲ ಖುಷಿ ಫುಲ್ ಖುಷಿ ಅಂಡ್ ಎಂಗ ಕ್ಲಾಸ್ ಅನ್ಕೇಂಡೆ ನಿಗ್ಲೆಗ್ ಎಂಚ ಅಂಡ್ ಏರ್ ವಿನ್ ಅಂದು ಪೂರೆಲ್ಲ ಪನಂದಿತ್ತೆ ರೂಪೇಶ್ ಶೆಟ್ಟಿ ಅಂದು ಖುಷಿ ಅಂದಿತ್ತು. ಖುಷಿ ಅಂಡ್ಲ ಬಾರಿ ಎಡ್ಡ ವ್ಯಕ್ತಿ ಪೂರೆಗ್ಲ ಮರ್ಯಾದೆ ಕೊಡ್ತು ಪೂರ ಪಾತಿರುವೆರು. ಅದು ಮಲ್ಲ ಜನ ಮಲ್ಲ ಹೀರೋ ಪನ್ಪಿನಾರ ತರೆಟ್ ಪೂರ ದಾಲ ಇಚ್ಚಿ ಓಲ್ ತಿಕ್ಕನ ಮಾರ್ಗ ಸೈಡ್ ತಿಕ್ಕನಲ್ಲ ವಿಶ್ವ ಅಂತ ಬರ ಹೋಪೇರು ಎಡ್ಡಾರ ಗುಣಪುರ ಬಾರಿ ಶೋಕು ಗೆಂದಿನ ಬಕ್ಕಲ ಖುಷಿ ಆಪುಂಡು. ನಲ್ಲ ಆರು ಇಂಚೇನೆ ಫಿಲ್ಮ್ದ ನೆಟ್ಟು ಪೂರ ಸ್ಯಾಂಡಲ್ವುಡ್ ಬಾಲಿವುಡ್ ಅಂಚಿನ ಮಲಮಲ ನೆಕ್ ಪೂರ ಪೋಡಾರು ಗುಡಲ ಭಯಂಕರ ಆಶೀರ್ವಾದರಿಗೆ. ತಮ್ಮಣ್ಣ ಪನ್ಪಿನಾಡ ಮಸ್ತ್ ಡೌನ್ ಟು ಅರ್ತ್ ಪರ್ಸನ್ ಅವರು ದಯಪಂಡ ಅವ್ರನ್ನ ಮಲ್ಲ ಗಿರ್ಗಿಡ್ದ ಸಕ್ಸಸ್ ಆದ್ಲ ನಮ್ಮಡ ಮತ್ತೆ ಏತ್ ಚಿಲ್ಲದಿತ್ತೇರು ಪಂಡ ನಮಕ್ಲ ಮೋಟಿವೇಶನ್ ಕೊರೊಂದಿತ್ತೇರು ಇತ್ತಾರು ಬಿಗ್ ಬಾಸ್ ವಿನ್ ಆದ್ಲ ನಮಕ್ ಯಂಗ್ಸ್ಟರ್ಸ್ ನಕ್ಲೆಗ್ ಮಸ್ತ್ ಮೋಟಿವೇಶನ್ ತಿಕ್ಕುದುಂಡು ದಾದಲ ಮನ್ಪೊಲಿ ಏತ್ ಬಂಗಡಿತ್ತಂದಲ ದಾದಾಂಡಲ ಒಂಜಿ ದಾರಿ ತಿಕ್ಕುಂಡು ನಮಕ್ ಅವೇನು ಗಿವ್ ಅಪ್ ಮನ್ಪೆರೆ ಬಲ್ಲೆ ಆಯ್ನ ತಾರೆಗು ಎಂಕ್ ಪರ್ಸ್ನಲಿ ಮಸ್ತ್ ಮೋಟಿವೇಟ್ ಆತಾನಿತ್ತೆ. ಸೊ ಒಂಜಿ ಫಸ್ಟ್ ಆಫ್ ಆಲ್ ಹಾರ್ಡ್ ವರ್ಕ್ ಬೊಕ ಒಂಜಿ ಆಟಿಟ್ಯೂಡ್ ಪಂಡ ಆರೆಗ್ ಗೊತ್ತುಂಡು ಓಲ್ ಪಾತೆರೋಡು ಓಲು ಪಾತೆರೆ ಬಲ್ಲೆ ಅಂತ ಆರ್ಕ್ ಏನುಲ್ಲ ಜಾಸ್ತಿ ಲಿಸ್ನಿಂಗ್ ಪರ್ಸನ್ ಅವ್ರು. ಸೊ ಅವು ಎಡ್ಡ ಪಾಯಿಂಟ್ ಅವ್ರನ್ನ ಬೊಕ ನಮ್ಮೊಟ್ಟಿಗೆಲ್ಲ ನಮ್ಮ ಬ್ರದರ್ಸ್ ಇಲ್ಲ ನಮ್ಮ ಎಡ್ಡ ಚಿಲ್ಲದ ನಮ್ಮ ಗೊಬ್ಬೊಂದು ಮಾತಿತ್ತ ಪಂಡ ಎಡ್ಡ ಮೆಮೊರೀಸ್ ಉಂಡು. ವಿಶಿಂಗ್ ಇಮ್ ಆಲ್ ದ ಸಕ್ಸಸ್. ಎಕ್ಸ್ಪೆಕ್ಟ್ ಮಂತಿಜ್ಜಂಡು ಈತ್ ಮಲ್ಲ ಪ್ಲಾಟ್ಫಾರ್ಮ್ ಡಾರ್ ವಿನ್ ಆಪೇರ್ ಬಂದು ಪಂಡ ಎಂಕಲ್ನೊಟ್ಟಿಗಾರು ಪಂಡ ಚಿಲ್ಲದು ಉಪ್ಪೇರು ಪಿದೇ ಪೋನಾಗಲ್ಲ ಪಂಡ ಎಲ್ಲಡು ಅಂತ ಸೈಲೆಂಟ್ ಮಾತ್ರ ಅಂಡ ಈತ್ ಮಲ್ಲ ಪ್ಲಾಟ್ಫಾರ್ಮ್ ಪೋದು ಇಡೀ ಕರ್ನಾಟಕದ ವಿನ್ ಆಪೇರ್ ಪನ್ಪಿನಂಜಿ ಪುದರ್ ಕಂತೇರು
ಮಲ್ಲ ಮಲ್ಲ ಸಕ್ಸಸ್ ಇಂಕ್ಲೇಗ್ ಬಾರಿ ಖುಷಿ ಒಂದುಂಡು ಇಂಟರ್ನ್ಯಾಷನಲ್ ಲೆವೆಲ್ ಖುಷಿ ಉಂಡು ಮಸ್ತ್ ಖುಷಿ ಉಂಡು ಎನ್ನ ಫ್ರೆಂಡ್ಸ್ ನಕಲ್ಲೇ ಉಲ್ಲೇರು ಇಂಟರ್ನ್ಯಾಷನಲ್ ಅಕಲ್ ಇಂಕ್ಲೆ DM ಅನ್ಪೇರು ಇಂಕ್ ಓಟ್ ಪಾಡೊಂದುಲ್ಲೇರಿಗೆ ಇನ್ನಾಯರು ಅಂಚ ಪೂರ ಪೋಸ್ಟ್ ಪೂರ ಪಾಡೊಂದುಲ್ಲೇರು ಅಂಚ ಮಸ್ತ್ ಖುಷಿ ಒಂದುಂಡು ನಾನು ಅವೇ ಬರ್ರೆ ಕಾಪುನಿಲ್ಲ ಅಂತೆ ಸೆಲೆಬ್ರೇಷನ್ ಆಪೋಡುಂದ ಅಂಚ ಆತೆ ರೂಪೇಶ್ ಅಣ್ಣ ವಿನ್ನಯನ ಮಸ್ತ್ ಖುಷಿ ಉಂಡು ಹೀ ಸೂಪರ್ ಎಕ್ಸಲೆಂಟ್ ಫೆಂಟಾಸ್ಟಿಕ್ ಗಾಯ್ ರೂಪೇಶ್ ಅಣ್ಣ ವಿನ್ನರ್ ಪಂಡ್ ಮಸ್ತ್ ಖುಷಿ ಬೊಕ್ಕ ಎಂಕ್ ರೂಪೇಶ್ ಅಣ್ಣ ಪಂಡಾರ್ ಮಸ್ತ್ ಪಾಪ ಆ್ಯಂಡ್ ಸ್ವೀಟ್ ಅಣ್ಣ ಎಂಕ್ ಬೊಕ್ಕ ಮಸ್ತ್ ಹಾರ್ಡ್ ವರ್ಕಿಂಗ್ ಅರೆ ಕಲ್ಪುನ್ ಪಂಡ ಮಸ್ತ್ ಉಂಡು ಒಂಜಿರಡ್ಡೆಡ್ ಪಂಡ್ರೆ ಅಪ್ಪುಜಿ ಮಸ್ತ್ ಖುಷಿ ಅಣ್ಣ ಇದಕ್ಕಿನ ಪರಿಚಯದಾರ ಟಿವಿ ಡುಲ್ಲಿರಂದು ಬಂದಾಗ ಪಿದೈಡ್ ಹೆಂಚೆ ಇತ್ತಂಡು ಪಾತೆರಗತ್ತೆ ಯಾನಾದ್ ಪಂಡ್ರೆ ಪೋಯಿಜಿ ಆಕ್ಲಿಗೆ ಗೊತ್ತಾಂಡು ಕೆಲವೊಂದಿಟ್ಟು ಬತ್ ಬಂಡೇರು ಪೂರಲ್ಲಿ ಎತ್ತೊಂದಿತ್ತೆ ನಿನ್ನ ಅಣ್ಣತ್ತ ಬೊಕ್ಕ ಆಕ್ಲೆ ಓಟ್ ಪಾಡ್ರೆ ಪನ್ನಾಗ ಆಕ್ಲೆ ಪನ್ಪೇರು ಎಂಕಲ್ ಪೂರೆಗ್ಲ ಪನ್ನೊಂದುಲ್ಲ ಓಟ್ ಪಾಡ್ರೆ ಅವಾಗ ಆಕ್ಲ ಅಂಚ ಪನ್ನಾಗ ಎಂಕ್ ಮಸ್ತ್ ಖುಷಿ ಒಂದಿತ್ತು ಪಂಡ ಅಣ್ಣಗೆ ಈತ್ ರೆಸ್ಪೆಕ್ಟ್ ಉಂಡು ಈತ್ ಫ್ಯಾಂಡಮ್ ಉಂಡು ಅಂದು ಅಂಚ ಮಸ್ತ್ ಖುಷಿ ಅಣ್ಣ. ಎಸ್ ಇದಿಷ್ಟು ಕುಟುಂಬ ಸದಸ್ಯರೆಲ್ಲರ ಮಾತು. ಕೊನೆಯದಾಗಿ ಎಲ್ಲರ ಪರವಾಗಿ ದೊಡ್ಡಪ್ಪ ನಮ್ಮ ಕರ್ನಾಟಕ ಜನತೆ ಓಟು ಮಾಡಿ ಸಪೋರ್ಟ್ ಮಾಡಿದ ಎಲ್ಲ ವೀಕ್ಷಕರಿಗೆ ಒಂದು ಧನ್ಯವಾದಗಳನ್ನು ತಿಳಿಸಿಬಿಡಿ ಸರ್. ನಮ್ಮ ರೂಪೇಶ್ ಶೆಟ್ಟಿ ಅವರಿಗೆ, ರೂಪೇಶ್ ಶೆಟ್ಟಿ ಅಂದರೆ ನನ್ನ ಮಗನೇ ಅವನಿಗೆ ಎಲ್ಲ ನಮ್ಮ ಕರ್ನಾಟಕದ ಜನತೆ ಅದು ಎಲ್ಲರೂ ಓಟ್ ಮಾಡಿದ ಎಲ್ಲ ಕರ್ನಾಟಕ ಜನತೆಗೆ ನಮ್ಮ ಕುಟುಂಬದ ಪರವಾಗಿ ಕುಟುಂಬಸ್ಥರ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರನ್ನು ಕೂಡ ಯಾರೆಲ್ಲ ಓಟು ಮಾಡಿದ್ದಾರೆ ಅವರಿಗೆ ಅವರನ್ನೆಲ್ಲ ನಂಬಿದಂಥ ದೇವರು ಹಾಗೂ ನಾವು ಬೇಡಿದಂಥ ಕೊರಗತನ್ಯ ನಿಮ್ಮನ್ನೆಲ್ಲರನ್ನು ಒಳ್ಳೆಯದು ಮಾಡಲಿ ಅಂತೇಳಿ ಬೇಡ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ. ಥ್ಯಾಂಕ್ ಯು. ಇದು ಕುಟುಂಬ ಸದಸ್ಯರ ಮಾತಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.